ಪುತ್ತೂರು ಕಿಲ್ಲೆ ಮೈದಾನ ಇವತ್ತು ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದೆ. ರೈ ಎಸ್ಟೇಟ್ ಚಾರಿಟೇಬಲ್ ಟ್ರಸ್ಟ್, ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ನ ದಶಮ ಸಂಭ್ರಮ ಅಂದರೆ 10ನೇ ವರ್ಷದ ವಾರ್ಷಿಕೋತ್ಸವ ಯಶಸ್ವಿಯಾಗಿ ನಡೆದಿದೆ. ಬಹುಶಃ ಈಗ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಸರಿಸುಮಾರು 25ಕ್ಕೂ ಅಧಿಕ ಸಾವಿರ ಜನರು ಬಂದು ಭಾಗವಹಿಸಿರುವಂತಹ ಕಾರ್ಯಕ್ರಮ. ಅಷ್ಟು ಜನರಿಗೆ ವಸ್ತ್ರ ವಿತರಣೆ ಕೂಡ ಆಗಿದೆ, ವ್ಯವಸ್ಥಿತವಾಗಿ ಅಷ್ಟು ಜನರಿಗೆ ಅನ್ನ ಸಂತರ್ಪಣೆ ಕೂಡ ಆಗಿದೆ. ಸೊ ಈ ಎಲ್ಲ ಕಾರ್ಯಕ್ರಮದ ರೂವಾರಿ ಕೇಂದ್ರ ಬಿಂದು ರೈ ಎಸ್ಟೇಟ್ ಎಜುಕೇಷನಲ್ ಟ್ರಸ್ಟ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ನ ಮಾಲಕರಾಗಿರುವಂತಹ ಉದ್ಯಮಿಗಳಾಗಿರುವಂತಹ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಅವರು ನಮ್ಮ ಜೊತೆಗಿದ್ದಾರೆ. ಏನು ಅನಿಸ್ತಾ ಇದೆ ಕೇಳೋಣ. ಸರ್ ನಮಸ್ತೆ. ಐತಿಹಾಸಿಕವಾಗಿ ಕಾರ್ಯಕ್ರಮ ನಡೆದಿದೆ, ಹೇಗೆ ಅನಿಸ್ತಾ ಇದೆ ಈಗ? ನೋಡಿ, ನಮ್ದೊಂದು ಪರಿಕಲ್ಪನೆ ಇತ್ತು. ಈ ಪುತ್ತೂರಿನಲ್ಲಿ ನಮ್ಮ ಟ್ರಸ್ಟ್ನ ಏನು ಫಲಾನುಭವಿಗಳಿದ್ದಾರೆ ಅವರನ್ನೆಲ್ಲ ಕರಿಬೇಕು, ಒಂದು ಚಪ್ಪಡದವರನ್ನು ಕೂಡಿಸಿ ಅವರ ಜೊತೆ ಬೆರೀಬೇಕು, ಈ ವಸ್ತ್ರ ವಿತರಣೆಯನ್ನು ಅವರನ್ನು ಭಾಗಿ ಮಾಡಬೇಕು, ಅವರನ್ನು ಜೊತೆಗೂಡಿಸಬೇಕು ಅನ್ನೋ ಪರಿಕಲ್ಪನೆ ಇತ್ತು. ಇವತ್ತು ಆ ಮಹಾಲಿಂಗೇಶ್ವರನ ನೆಲೆಯಲ್ಲಿ ಆ ಮಹಿಷಮರ್ದಿನಿ ಅನುಗ್ರಹದಿಂದ, ಆ ಮಹಾಲಿಂಗೇಶ್ವರನ ಅನುಗ್ರಹ ಮತ್ತು ಈ ದೇವರುಗಳ ಅನುಗ್ರಹದಿಂದ ಇವತ್ತು ಸುಮಾರು 26,000 ಜನರಿಗೆ ನಮ್ಮ ಪರಿಕಲ್ಪನೆ ಏನಿತ್ತು, ನಮ್ಮ ಕನಸು ಏನಿತ್ತು, 26,000 ಜನರಿಗೆ ಇವತ್ತು ಅನ್ನ ಸಂತರ್ಪಣೆ, ಇವತ್ತು ವಸ್ತ್ರ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆ ದೇವರ ಅನುಗ್ರಹ ಆಗಿದೆ. ಅಷ್ಟೊಂದು ಜನ ಬಂದಿದ್ದಾರೆ. ಇವತ್ತು ಸಾರಿ ವಿತರಣೆ ಆಗುವಂಥ ಕೆಲಸ ಆಗಿದೆ. ಬಹುಶಃ ಎಲ್ಲರ ಪ್ರೀತಿಯಿಂದ ಆ ಕೆಲಸ ಆಗಿದೆ. ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ ಇಷ್ಟೊಂದು ಜನರನ್ನು ಸೇರಿಸುವಂಥದ್ದು ನಾನು ಹೇಳಬೇಕಂತಿಲ್ಲ. ನನ್ನ ಎಲ್ಲ ಹಿತೈಷಿಗಳು ಅದನ್ನು ಸೇರಿಕೊಂಡು ಮಾಡಿದ್ದಾರೆ. ನನಗೆ ಇವತ್ತು ಸಂತೋಷ ಆಗ್ತಿದೆ. ಯಾಕಂತ ಹೇಳಿದರೆ ಆ ಜನರು, ತುಂಬ ಜನರು ನನ್ನ ಹತ್ರ ಹೇಳ್ತಾ ಇದ್ರು, ಬಡವರಿಗೆ ದಾನ ಮಾಡಿದರೆ ಅವ್ರಿಗೆ ನೆನಪಿರುವುದಿಲ್ಲ, ಅಶೋಕ್ ರೈಗೆ ನೀವು ಯಾಕೆ ಮಾಡ್ತಾ ಇದ್ದೀರಿ, ಬಡವರು ಮರೆತು ಹೋಗ್ತಾರೆ ಅಂತ. ಇವರಿಗೆಲ್ಲ ಉತ್ತರ ಇವತ್ತು ಇಡೀ ಬಡವರು ಕೊಟ್ಟಿದ್ದಾರೆ. ನಾವು ಮರೆತು ಹೋಗುವುದಿಲ್ಲ, ನಾವು ಅಶೋಕ್ ರೈ ಅವ್ರು ನೆನಪಿಟ್ಟಿದ್ದೇವೆ, ನಿಮ್ಮ ಋಣ ಇದೆ, ನಿಮ್ಮ ಋಣ ಇನ್ನೊಂದು ದಿವಸ ಬೂಡುತ್ತೇವೆ, ವಾಪಸ್ ಕೊಡ್ತೀವಿ ಅನ್ನೋ ವಿಚಾರವನ್ನು ತಿಳಿಸಿದ್ದಾರೆ. ಬಹುಶಃ ನನಗೆ ಅತೀವ ಸಂತೋಷ ಆಗಿದೆ. 26,000 ಜನರಿಗೆ ವಸ್ತ್ರ ವಿತರಣೆ ಏನು ಮಾಡಬೇಕು ಅದನ್ನೆಲ್ಲ ಆಗಿದೆ. ಪುನಃ ನಾನು 6,000 ಜನರಿಗೆ ಬೇಕಾಗೋದನ್ನು ಈಗ ತರಿಸ್ತಾ ಇದ್ದೇನೆ. ಇನ್ನೂ ಹೆಚ್ಚು ಜನ ಬಂದರು, ಇನ್ನು 1.5 ಗಂಟೆ ವಸ್ತ್ರ ವಿತರಣೆ ನಡೆಯುತ್ತದೆ. ನಮಗೆ ಭಾರಿ ಸಂತೋಷ ಆಗಿದೆ. ಬಹುಶಃ ಮಹಾಲಿಂಗೇಶ್ವರ, ಮಹಿಷಮರ್ದಿನಿ ಮತ್ತು ಎಲ್ಲ ದೇವರುಗಳ ಅನುಗ್ರಹ ನಮಗೆ ಇದೆ ಅಂತ ನನ್ನ ಭಾವನೆ. 10 ವರ್ಷಗಳಿಂದ ಸಮಾಜಮುಖಿ ಕೆಲಸಗಳು ಅಂದರೆ ಅಶಕ್ತರಿಗೆ ಆರ್ಥಿಕ ಸಹಾಯ, ಮನೆ ನಿರ್ಮಾಣ ಇತ್ಯಾದಿ ಕೆಲಸಗಳೆಲ್ಲವೂ ಕೂಡ ನಡೆದುಕೊಂಡು ಬರ್ತಾ ಇದೆ. ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಡೆದಿದೆ, ಜವಾಬ್ದಾರಿ ಎಷ್ಟು ಹೆಚ್ಚಿದೆ ಅಂತ ನಿಮಗೆ ಅನಿಸುತ್ತೆ? ನೋಡಿ, ಜವಾಬ್ದಾರಿ ನಾವು ಸಮಾಜದಲ್ಲಿ ಹೆಚ್ಚುತ್ತಾನೆ ಇದೆ. ನೀವು ಸಮಾಜ ಸೇವೆ ಮಾಡುವಾಗ ನಿಮ್ಮ ಜವಾಬ್ದಾರಿ ಹೆಚ್ಚುತ್ತಾನೆ ಇದೆ. ನನಗೆ ಇದರಲ್ಲಿ ಜವಾಬ್ದಾರಿ ಹೆಚ್ಚುತ್ತದೆ ಅಂತ ಹೇಳಲಿಕ್ಕೆ ಅದನ್ನು ನಾನು ಆ ಥರ ತಗೊಳ್ಳಲ್ಲ. ಯಾಕಂದರೆ ಅವರಿಗೆ ಸೇವೆ ಮಾಡುವಂಥ ಒಂದು ಭಾಗ್ಯ ಸಿಗಿದೆ. ನನಗೆ ಇನ್ನೂ ಸೇವೆ ಮಾಡುವಂಥ ಶಕ್ತಿ ದೇವರು ಕೊಟ್ಟರೆ, ಇನ್ನು ಮುಂದಿನ ಎಲ್ಲ ಶಕ್ತಿಗಳು ನನಗೆ ಸಿಕ್ಕಿದರೆ ನಾನು ಖಂಡಿತ ಈ ಭ್ರಷ್ಟಾಚಾರದ ವಿರೋಧ, ಬಡವರಿಗೆ ಏನು ಸಿಗಬೇಕಾ ಆ ಸಿಗುವಂಥ ಕೆಲಸದಲ್ಲಿ ನಾನು ಭಾಗಿಯಾಗ್ತೇನೆ. ಆ ಶಕ್ತಿಯನ್ನು ನಾನು ದೇವರ ಹತ್ರ ಬೇಡ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಬಂದಂಥ ಅಷ್ಟು ಅತಿಥಿಗಳು ತಮ್ಮ ಕೆಲಸಗಳನ್ನು ಶ್ಲಾಘಿಸಿದ್ರು, ಒಂದಷ್ಟು ಕೆಲಸಗಳಾಗಬೇಕು ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದರು. ಅತಿಥಿಗಳ ಮಾತನ್ನು ಕೇಳಿ ತಮ್ಮ ಮನಸ್ಸಿಗೆ ಅನಿಸಿದ್ದು? ಅತಿಥಿಗಳು ಹೇಳುವುದಕ್ಕೂ ಅದಕ್ಕೆ ನಾನು ಮಾನ್ಯತೆ ಕೊಡುವಂಥ ಕೆಲಸ ಆಗ್ತದೆ. ಬಡವರು ಅಷ್ಟೊಂದು ಜನ ಬಂದಿದ್ದಾರೆ, ಅವರೊಂದಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಹಂತವಾಗಿ ಅವರ ಬೇಡಿಕೆ ಏನಿದೆ ನನ್ನ ಪರಿಮಿತಿಯ ಒಳಗಿದ್ರೆ ಖಂಡಿತ ಅದಕ್ಕೆ ಸ್ಪಂದನೆ ಮಾಡುವಂಥ ಕೆಲಸ ನನ್ನ ಟ್ರಸ್ಟ್ ಮುಖಾಂತರ ಮಾಡ್ತೇನೆ. ಕಾರ್ಯಕ್ರಮ ಅಭೂತಪೂರ್ವವಾಗಿ ಸಂಪನ್ನಗೊಂಡಿದೆ. ಬಹುಶಃ ತಮ್ಮ ಒಂದು ತಂಡ, ತಮ್ಮ ಜೊತೆಗೆ ಒಂದಷ್ಟು ಜನ ಯುವಕರು ತಮ್ಮ ಮೇಲಿನ ಅಭಿಮಾನದಿಂದ ಬಂದು ಸೇರಿಕೊಂಡಿದ್ದಾರೆ. ಆ ಒಂದು ಯುವಕರ ಪರಿಶ್ರಮ, ತಮ್ಮ ಮೇಲಿನ ಅಭಿಮಾನದ ಮೇಲೆ ಅವರಿಟ್ಟಿರುವಂಥದ್ದು, ಅದರ ಬಗ್ಗೆ ಏನು ಹೇಳ್ತೀನಿ ತಮ್ಮ ತಂಡದ ಬಗ್ಗೆ? ನೋಡಿ, ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಒಬ್ಬನಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಕೂಡ ನಿರೀಕ್ಷೆ ಮಾಡಲಿಲ್ಲ ಇಷ್ಟು ನನ್ನ ಪ್ರೀತಿಯ ಬಂಧುಗಳು ಬರ್ತಾರೆ, ಕೈ ಜೋಡಿಸ್ತಾರೆ. ನಾನು ಒಂದು ಹಂತದಲ್ಲಿ ಸಾರಿ ವಿತರಣೆ ವಸ್ತ್ರ ವಿತರಣೆ ಮಾಡುವಂಥ ಯೋಜನೆ ಹಾಕ್ಕೊಂಡಾಗ ನನ್ನ ಪ್ರೀತಿಯ ಬಂಧುಗಳು, ನಾನು ಎಲ್ಲೆಲ್ಲಿ ಬ್ರಹ್ಮಕಲಶ ಮಾಡಿದ್ದೀನಿ, ಇಡೀ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಬಂಧುಗಳು ಬಂದಿದ್ದಾರೆ. ಯಾವ ಪಕ್ಷ ಇರಲಿ, ಯಾವ ಜಾತಿ ಇರಲಿ, ಯಾವ ಮತ ಇರಲಿ, ಅವರು ಅದನ್ನೆಲ್ಲ ಬಿಟ್ಟು ಅಶೋಕ್ ರೈಯ ಒಂದು ಕಾರ್ಯಕ್ರಮ ಬಡವರಿಗಾಗಿ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಜೊತೆ ಸೇರಬೇಕು ಅನ್ನೋ ಅವರ ಮನ ಇಚ್ಛೆಯಿಂದ ಬಂದಿದ್ದಾರೆ. ಎಲ್ಲರೂ ಒಂದು 25,000 ಜನರಿಗೆ ಊಟ ಹಾಕೋದಂದ್ರೆ ಚಿಕ್ಕ ಕೆಲಸ ಅಲ್ಲ ಅದು. ನೀವು ವಸ್ತ್ರ ವಿತರಣೆ 1.5 ಗಂಟೆಯಲ್ಲಿ ನಾವು ಮಾಡಿದ್ದೇವೆ. ಎಲ್ಲಿಯೂ ಅಷ್ಟು ಅಡಚಣೆಗಳು ಏನಾಗಲಿಲ್ಲ. ಬಹುಶಃ ಎಲ್ಲರೂ ಅವರವರು ಜವಾಬ್ದಾರಿ ತಗೊಂಡು ನಿರ್ವಹಣೆ ಮಾಡಿದ್ದಾರೆ. ಎಲ್ಲೆಲ್ಲಿಂದ ಕಾರ್ಯಕರ್ತರು, ಯುವಕರು ಬಂದಿದ್ದಾರೆ. ಮಹಿಳೆಯರು ಇವತ್ತಿನ ಸಂಖ್ಯೆಯಲ್ಲಿ ನೀವು ನೋಡ್ಬೋದು, ಸುಮಾರು 16,000 ಮಹಿಳೆಯರು ಬಂದಿದ್ದಾರೆ, ಮಕ್ಕಳು ಬಂದಿದ್ದಾರೆ. ಇದನ್ನು ನೋಡುವಾಗ ಸಂತೋಷ ಆಗ್ತದೆ. ಎಲ್ಲರೂ ಸೇರಿ ಅವರಿಗೆ ಯಾವ ರೀತಿಯಲ್ಲಿ ನಾನು ಧನ್ಯತೆ ಹೇಳಬೇಕು ಅಂತ ನನಗೆ ಸಾಧ್ಯ ಇಲ್ಲ. ಖಂಡಿತ ಮುಂದಿನ ಅವರ ಋಣ ನನಗಿದೆ. ಮುಂದಿನ ದಿವಸಗಳಲ್ಲಿ ಏನಾದರೂ ನನಗೆ ಅವರ ಋಣವನ್ನು ವಾಪಸ್ ಕೊಡುವ ವ್ಯವಸ್ಥೆ ಬಂದರೆ
ಖಂಡಿತ ನನ್ನ ಹೃದಯದಲ್ಲಿ ಅವರಿಗೆ ಜಾಗ ಕೊಟ್ಟಿದ್ದೀನಿ, ಅದನ್ನು ಕೊಡುವಂಥ ಕೆಲಸ ಮಾಡ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಹುಶಃ ಅವರು ಊಟವನ್ನು ಕೂಡ ಮಾಡಿಲ್ಲ. ಇಷ್ಟು ಒಂದು ಕಾರ್ಯಕರ್ತರ ಒಂದು ಸಂಭ್ರಮದ ನಡುವೆ ಅವರು ಕೂಡ ಪಾಲ್ಗೊಂಡಿದ್ದಾರೆ, ಒಂದು ಕೊಡುಗೆಯನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ಇವರ ಮೂಲಕ ಇನ್ನಷ್ಟು ಇಂತಹ ಕೊಡುಗೆಗಳು ಸಮಾಜಕ್ಕೆ ಸಿಗಲಿ ಅನ್ನುವುದು ಸುದ್ದಿ ಆಶಯ ಕೂಡ. ಥ್ಯಾಂಕ್ ಯು ಸರ್ ಒನ್ಸ್ ಅಗೇನ್ ಅಂತ ಹೇಳ್ತಾ, ಇದು ಅಶೋಕ್ ಕುಮಾರ್ ರೈ ಅವರು ಹೇಳಿರುವಂತಹ ಮಾತು. ಈಗಾಗಲೇ ಅಷ್ಟು 1000 ಮಂದಿಗೆ ವಸ್ತ್ರ ವಿತರಣೆಯಾಗಿದೆ, ಜೊತೆಗೆ ಅನ್ನದಾನ ಕೂಡ ಆಗಿದೆ. ಸೊ ಎಲ್ಲ ಕಾರ್ಯಕ್ರಮಗಳ ಮೂಲಕ ಒಂದು ಹೊಸ ಇತಿಹಾಸವನ್ನು ಅವರು ಬರೆದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂಥದ್ದು. ಸಮತ್ ಕುರಿಯಾ ಮತ್ತು ಶಿವಪ್ರಸಾದ್ ರೈ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.